ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್. ನಾನೀಗೊಂದು ರೆಸಿಪಿ ಮಾಡ್ತಿದ್ದೀನಿ ನೋಡಿ. ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ, ಇಲ್ಲಿ ಹೆಸರುಕಾಳು ತಗೊಂಡಿದ್ದೀನಿ, ಹಾಗೆ ಟೊಮೆಟೊ, ಕಾಯಿ ಮೆಣಸು, ಕರಿಘಟ್ಟ ಚೆನ್ನಾಗಿಲ್ಲ. ಈರುಳ್ಳಿ ಹಾಕ್ತೇವೆ. ಯಾಕಂದರೆ ಚೆನ್ನಾಗಿ ಬೇಯಲಿ. ಅದು ಇದಾದಮೇಲೆ ನಾವು ಅದನ್ನು ಹಾಕಿ ಫ್ರೈ ಮಾಡುವ. ನುಣ್ಣಗೆ ಆಗಲಿ, ಇದು ನುಣ್ಣಗಾಗಲಿ. ತೊಲೆ ಚೆನ್ನಾಗಿ ಮಾಡಿದೆ. ಇದಕ್ಕೆ ಸ್ವಲ್ಪ ಹಲ್ದಿ ಹಾಕ್ತೀನಿ, ಸ್ವಲ್ಪ ಮಾತ್ರ, ಹೆಚ್ಚು ಹಾಕೋದಿಲ್ಲ. ಕಾಯಿ ಮೆಣಸು ಹಾಕ್ತೀನಿ, ಮತ್ತು ಏನು ಹಾಕಲ್ಲ ಬೇರೆ. ಇವಾಗ ತಗೊಂಡಿದ್ದು ಕಾಳನ್ನು ಕೂಡ ಹಾಕ್ತೀನಿ. ಉಪ್ಪು ಹೆಚ್ಚೇ ಹಾಕಿದ್ದೀನಿ ಒಂದೇ ಸರ್ತಿ. ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕುವ. ನೋಡಿ, ಸ್ವಲ್ಪ ಹಾಕುವ. ಇದು ಒಂದು ಎಲೆಂಟು ಬರಲೇಬೇಕು. ಯಾಕಂದರೆ ಚೆನ್ನಾಗಿ ಸ್ಮೂತ್ ಆಗಬೇಕು ಹೆಸರುಕಾಳು. ಇದು ವಿಸಿಲ್ ಬಂದ ಮೇಲೆ ಸಿಗ್ತೀನಿ ನೋಡಿ. ಸಾಂಬಾರು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ. ಹೆಸರುಕಾಳು ಸಬ್ಸಿಗೆ ಸೊಪ್ಪು ಸಾಂಬಾರು. ಇದು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ಕೋತೀನಿ ನಾನು.
ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ. ಸ್ವಲ್ಪ ಮಗನಿಗೆ ತೆಗೆದಿಡುವ ಇದು, ಮತ್ತು ನೀರು ಹಾಕುವ. ಟಿಫಿನ್ಗೆ ಸ್ವಲ್ಪ ತೆಗೆದಿಟ್ಟೆ, ಯಾಕಂದರೆ ಟಿಫಿನ್ ಬಾಕ್ಸಿಗೆ ಸ್ವಲ್ಪ ದಪ್ಪ ಇದ್ರೇ ಚೆಂದ, ಆದರೆ ನಮಗೆ ಊಟಕ್ಕೆ ಸ್ವಲ್ಪ ತೆಳ್ಳಗಿದ್ರೇ ಚೆಂದ. ತುಂಬ ಟೇಸ್ಟಾಗಿ ಆಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು. 1 ಲೋಟ ನೀರು ಹಾಕಿ ಕುದಿಸ್ತೀನಿ, ಯಾಕಂದರೆ ತುಂಬ ದಪ್ಪ ಆದರೆ ಅದು ಮತ್ತೆ ವಾಪಸ್ ದಪ್ಪ ಆಗುತ್ತೆ ಅನ್ನೋ ಕಾರಣ. ಟೇಸ್ಟಿಯಾಗಿದೆ ಅಂತ ಖಂಡಿತ ಅನ್ಕೋತೀನಿ ನಾನು. ಅಂದ್ಕೊಳ್ಳೋದೇನಿಲ್ಲ, ಟೇಸ್ಟಿಯೂ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಒತ್ತಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.